ನಮಸ್ಕಾರ. 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳನ್ನ ಮೊದಲನೇದಾಗಿ ನಾನು ತಮಗೆ ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ. ಹಾಗೆ ನಮ್ಮ ಶಾಸಕರು, ಹಾಗೆ ನಮ್ಮ ತಾಲೂಕು ಆಡಳಿತ, ಹಾಗೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸೇರಿ ನಾವು ಈ ಒಂದು 75ನೇ ಸ್ವತಂತ್ರ ಅಮೃತ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ತಜ್ಞ ವೈದ್ಯರ ಶಿಬಿರಗಳನ್ನ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ಮೇಲೆ ನಾವು ಇದುವರೆಗೂ ಆಲ್ರೆಡಿ ಜೆಜೆಹಳ್ಳಿ ಗ್ರಾಮ ಪಂಚಾಯಿತಿ, ಐಮಂಗಳ ಗ್ರಾಮ ಪಂಚಾಯಿತಿ, ಮೇಟಿಕುರ್ಗೆ ಗ್ರಾಮ ಪಂಚಾಯಿತಿ, ಯರಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಯಲ್ಲದಕೆರೆ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ತಜ್ಞ ವೈದ್ಯರ ಶಿಬಿರಗಳನ್ನ ಮಾಡಿ ಜನರಿಗೆ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಆಲ್ರೆಡಿ ಮಾಡಿದ್ದೇವೆ. ಹಾಗೆ ಸ್ವತಂತ್ರ ದಿನದಂದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆ 16ನೇ ತಾರೀಕು ವಿಯುಪುರದಲ್ಲಿ ತಜ್ಞ ವೈದ್ಯರ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆ 17ನೇ ತಾರೀಕು ದಿಂಡಾವರದಲ್ಲಿ ಕೂಡ ಒಂದು ವೈದ್ಯಕೀಯ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ನಮ್ಮ ಇಲಾಖೆಯ ನೇತೃತ್ವದಲ್ಲಿ, ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಮುಂದಿನ ಈ ಒಂದು 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಏನಿದೆ, ಎಲ್ಲರೂ ಕೂಡ ಆರೋಗ್ಯವನ್ನು ತರ್ತಕ್ಕಂಥ ಒಂದು ದಿನವಾಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ನಾನು ಡಾಕ್ಟರ್ ವೆಂಕಟೇಶ್, ತಾಲೂಕು ಆರೋಗ್ಯಾಧಿಕಾರಿಗಳು, ಹಿರಿಯೂರು.